ಉಪ್ಪಿನಂಗಡಿಯ ಇಳಂತಿಲದಲ್ಲಿ 2 ದಿನಗಳ ಕಾಲ ನಡೆದ ಆಫ್ ರೋಡ್ ಜೀಪ್ ವಿಭಾಗದ ಸ್ಪರ್ಧೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಹವ್ಯಾಸಿ ಆಫ್ ರೋಡ್ ಡ್ರೈವರ್ ಜಾಕ್ ಅನಿಲ್ ಪ್ರಥಮ ಪ್ರಶಸ್ತಿಯನ್ನ ತನ್ನ ಹೆಸರಿಗೆ ಬರೆಸಿಕೊಂಡಿದ್ದಾರೆ. ಮಾರ್ಚ್ 7 ಮತ್ತು 8ರಂದು ಉಪ್ಪಿನಂಗಡಿಯಲ್ಲಿ ನಡೆದ ದಕ್ಷಿಣ ಭಾರತ ಮಟ್ಟದ ಈ ರೇಸ್ನಲ್ಲಿ ತನ್ನ ಅದ್ಭುತವಾದ ಚಾಲನಾ ಸಾಮರ್ಥ್ಯವನ್ನ ಪ್ರದರ್ಶಿಸುವ ಮೂಲಕ ಜಾಕ್ ಅನಿಲ್ ಈ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಜೀಪ್, ಥಾರ್, ಜಿಮ್ಮಿ, ಜಿಪ್ಸಿ ಮತ್ತು ಮೋಡಿಫೈಡ್ ಎಂಬ 5 ವಿಭಾಗದಲ್ಲಿ ನಡೆದ ಪ್ರತ್ಯೇಕವಾದ ಸ್ಪರ್ಧೆಯಲ್ಲಿ ಜಾಕ್ ಅನಿಲ್ ಥಾರ್ ಜೀಪ್ ವಿಭಾಗದಲ್ಲಿ ಸ್ಪರ್ಧೆಗಿಳಿದಿದ್ರು. ಕಲ್ಲು, ಮಣ್ಣು, ಕೆಸರು, ಹೊಂಡ, ಗುಂಡಿ ಹೀಗೆ ಕಂಪ್ಲೀಟ್ ಆಫ್ ರೋಡ್ ಮಾದರಿಯಲ್ಲಿ ನಿರ್ಮಾಣಗೊಂಡಿದ್ದ ಈ ಟ್ರ್ಯಾಕ್ನಲ್ಲಿ ಕೇರಳ ಹಾಗೂ ಕರ್ನಾಟಕದ ಬೆಂಗಳೂರು, ಕೊಡಗು, ಚಿಕ್ಕಮಗಳೂರು ಸೇರಿದಂತೆ 100ಕ್ಕೂ ಮಿಕ್ಕಿದ ಆಫ್ ರೋಡ್ ಸವಾರರು 2 ದಿನಗಳ ಕಾಲ ನಡೆದ ಈ ಸ್ಪರ್ಧೆಯಲ್ಲಿ ಭಾಗಿಯಾಗಿದ್ರು. ಥಾರ್ ವಿಭಾಗದಲ್ಲಿ ಜಾಕ್ ಅನಿಲ್ ತಮ್ಮ ಉತ್ತಮವಾದ ಪ್ರದರ್ಶನವನ್ನ ತೋರುವ ಮೂಲಕ ಪ್ರಶಸ್ತಿ ಪಡೆದ ಓರ್ವರಾಗಿ ಗುರುತಿಸಿಕೊಂಡಿದ್ದಾರೆ. ವಿವಿಧ ತಳಿಗಳ ಹಲಸಿನ ಗಿಡಗಳನ್ನು ಕಸಿ ಮಾಡಿ ಸಂರಕ್ಷಿಸಿ ಮಾರಾಟ ಮಾಡುವ ಕಾಯಕದಲ್ಲಿ ತೊಡಗಿರುವ ಜಾಕ್ ಅನಿಲ್ ತಮ್ಮ ಬಿಡುವಿನ ಸಮಯದಲ್ಲಿ ರೇಸಿಗೆ ಹೋಗುವ ಮೂಲಕವೂ ಕೂಡ ಹೆಸರುವಾಸಿಯಾಗಿದ್ದಾರೆ. ಕರ್ನಾಟಕ, ಕೇರಳ ಭಾಗದಲ್ಲಿ ನಡೆಯುವ ಆಫ್ ರೋಡ್ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಅನುಭವವೂ ಕೂಡ ಇವರಿಗಿದೆ. Further off-roaders challenge now. If you're not watching it at the tracks, we kindly request all the spectators not to get into the tracks. Track will leave on the spectators are going to dive to tracking a Barwadu and to all the off-road enthusiasts, to all the challengers who are here, welcome to season 3 of Southern Off-Road Challenge. This is Southern Off-Roaders Club. Today is the top category championship that's happening, so we have a lot of activity forward and for that.